ಅಲ್ಲ ಪಿಂಕಿ, ನಿನ್ನ ಬಾಯ್ ಫ್ರೆಂಡ್ದ ಅಣ್ಣ ಎಂತ ಮರೈತಿ, ಬರೀ ಪುಸ್ಕ್ ಹೆಂಗೆ ಆಟಾಡಿಸ್ತಿದ್ದೆ ಗೊತ್ತಾ ನಾನು ಅವನನ್ನು. ಅಯ್ಯೋ ದೇವ, ಅವ್ರು ತುಂಬ ಒಳ್ಳೆಯವರು ಅಂಚೆ, ನಿಂಗೆ ಬೇರೆ ಯಾರು ಸಿಕ್ಕಲಿಲ್ಲ ಮರೈತಿ ಆಟಾಡ್ಸೋಕ್ಕೆ. ಥೋ, ಅವರೆಷ್ಟು ಒಳ್ಳೆಯವರು ಅಂದ್ರು ಗೊತ್ತಾ. ಒಳ್ಳೆಯವ್ರು ಅಪ್ಕುಯೇ ಮಜಾ ಬಪ್ಪದು, ಕೆಟ್ಟರಾರಿ ಇಷ್ಟೊತ್ತಿಗೆ ಸಿಕ್ಕಾಕಂತಿದ್ದೀರಾ. ಆದರೂ ನೀನು ಮಾಡೋದು ತಪ್ಪ, ನನಗೇನು ನೀನು ಮಾಡೋದು ಸರಿ ಅಂತ ಅನಿಸ್ಲಿಲ್ಲ. ಸಲ ನೀನು ಮೆಸೇಜ್ ಮಾಡಿ ಕಾಣ ಅವನಿಗೆ, ನಿನಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ತದೆ ಎಷ್ಟು ಮಜಾ ಬರ್ತದ್ರೊಳಗೆ ಅಂತ. ನಿಜ ಹೇಳ್ಕಂದ್ರೆ ನಂಗೊಂಥರ ಅವ್ರ ಮೇಲೆ ಖುಷಿ ಹಬ್ಬ ಶುರು ಆಯ್ತು ಕಣ್. ಹಂಗಿಂದೆಲ್ಲ ಇದು ಮಾಡಬೇಡ್ದ, ನಿನ್ಗೆ ಗೊತ್ತಿಲ್ಲ ಅವ್ರ ವಿಷಯ ಎಲ್ಲ ಮಾತ್ರ ಹೇಳ್ತೆ ನಾನು. ಒಂಥರ ವಿಷಯ ಇರಲಿ, ನನಗಂತೂ ನಿಜವಾಗಿ ಕ್ರಶ್ ಆಯ್ತು ಅವ್ರ ಮೇಲೆ. ಅಂದರೆ ನೀನು ಅವ್ರನ್ನ ಮದುವೆ ಆತ್ಯಾ? ಹಾಂ ಕಾಂಬ, ಆ ಥರ ಅವಕಾಶ ಸಿಕ್ತಂದ್ರೆ ಆಪ್ದೆ. ಈಗಂತೂ ಸದ್ಯಕ್ಕೆ ನಾನು ಹಿಂದೂ ಬಪ್ಪು ಮೂಡಲ್ಲೇ ಇಲ್ಲ. ಅವ್ರ ಮನೇಲೆಲ್ಲ ಒಂದ್ಸಲ ಸಂಪ್ರದಾಯಸ್ತ್ರ, ನಿಂಗೆ ಮ್ಯಾಚ್ ಆತಿಲ್ಲ ಮರಿತೀಯ ಅಂಥದ್ದೆಲ್ಲ. ಎಂಥ ಸಂಪ್ರದಾಯ ಯಾರೂ ಒಡ್ಡಿಲ್ಲ, ನಾನು ಅಡ್ಜಸ್ಟ್ ಆತೆ. ನಾನು ಅವ್ರ ಮನೆಗೆ ಸೊಸೆ ಒಪ್ಪದು ಕಾಣ್ತೀರ. ಈಗ ನಿಮ್ಮ ಚಾಟಿಂಗ್ ಕಂಟಿನ್ಯೂ ಆಗ್ತಿತ್ತಾನ? ಹೌದಪ್ಪ, ಮೊನ್ನೆ ಒಂದು ದಿವಸ ಚಾಟ್ ಎಲ್ಲ ಮಾಡೋದಿಲ್ಲ ಅಂತೆಲ್ಲ ಮೀಟ್ ಮಾಡಿದ್ದು. ಮೀಟ್ ಮಾಡಿ ಎಲ್ಲ ಜೋರೆಲ್ಲ ಆದಂಗೆ ಆಯ್ತಾ. ಕಡೆಗೆ ಅವರಿಗೆ ಕಂಟ್ರೋಲ್ ಆಗಲಿಲ್ಲ, ರಾತ್ರಿ ಮೆಸೇಜ್ ಮಾಡಿಬಿಟ್ರು. ಅಭ್ಯಾಸ ಮಾಡಿದೆ ನಾನು, ಅಷ್ಟವರಿಗೆ ಹ್ಯಾಬಿಟ್ ಮಾಡಿಬಿಟ್ಟಿದ್ದೆ ನನ್ನೊಟ್ಟಿಗೆ ಚಾಟ್ ಮಾಡೋದು. ರಾತ್ರಿ ಅವ್ರಿಗೆ ನಿದ್ರೆಯೇ ಬರ್ತಿಲ್ಲ ಅಂಬರು ಚಾಟ್ ಮಾಡಿದಿರೆ. ಭಯಂಕರ ಜೋರಿದ್ದೆ ಮರೈತಿ ಅಂತಾರ ಇಲ್ಲಿ. ಅಲ್ಲ, ನೀನು ಇದೇ ಮಾಡ್ಕೊ ಕೂತ್ಕೊಂಡೆ, ಎಕ್ಸಾಮಿಗೆ ರೆಡಿ ಗಿಡಿ ಆಗ್ತಿದ್ದೆ ಹೆಂಗೆ? ಇನ್ನು ಹೆಚ್ಚು ದಿವಸ ಇಲ್ಲಲ್ಲ ಎಕ್ಸಾಮಿಗೆ. ನನ್ನ ಲೈಫ್ ಎಕ್ಸಾಮಲ್ಲಿ ನಾನು ಪಾಸರ್ ಸಾಕ. ಈಗ ನಂಗೆ ಆ ಎಕ್ಸಾಮಿದೆಲ್ಲ ಇಂಟ್ರೆಸ್ಟ್ ಇಲ್ಲ. ನಮ್ಮ ಮನೇಲಿ ಇಲ್ದಿರೋ ಓದ್ಕಂತ ಯಾರು ಪ್ರೆಷರ್ ಹಾಕೋರಿಲ್ಲ. ಪಾಸ್ ಬಂದರೆ ಸಾಕು, ಅದು ಹೆಂಗೂ ಬರ್ತತ್ತು. ಎಂಥದ್ದು ಮರೈತಿ, ನಾನೆಂತೂ ಹೇಳ್ತನಲ್ಲ, ನಾನು ಹೇಳೋಷ್ಟು ಹೇಳಿದೆ. ಮುಂದೆ ಅಂತಾರೆ ಹೆಚ್ಚು ಕಮ್ಮಿ ಯಾರೇ ನಮ್ಮನ್ನು ಮಾತ್ರ ಸೇರಿಸ್ಕೊಂಡ್ಬೇಡ ಅಷ್ಟೇ. ಅವ್ರು ಸ್ವಲ್ಪ ಏಜ್ ಕೂಡ ಕಾಣ್ತೀರ. ಎಲ್ಲರಿಗೂ ಲೋಕಿ ಥರ ಹುಡುಗ ಸಿಕ್ಕಲ್ಲ ಮತ್ತೆ. ಅವಳಿಗೆ ಲೋಕಿ, ನಿಂಗೆ ಗಂಡ್ಸು, ನಂಗೆ ಮಾತ್ರ ಯಾರೂ ಸಿಕ್ಕೋದೇ ಇಲ್ಲ ಕಣ. ನೀನು ಹಿಂಗೆ ಸಣ್ಣ ಮಕ್ಕಳು ಕಣ್ಣಂಗೆ ಕ್ಲಿಪ್ ಹಾಕಿ ಓಡಾಡ್ತಾ ಇಕ್ಕಂಡ್ರೆ ಯಾರು ಸಿಗ್ತಾರೆ ನಿಂಗೆ? ನಾನಾದರೆ ನಿಮ್ಮ ಥರ ಅಲ್ಲ ಆಯಿತಾ. ನಂಗೆ ಲೋಕಿ ಹೇಳಿದ್ದೆ, ಒಳ್ಳೆ ರೀತಿ ಓದ್ಕೊಂಡು ಜಾಬ್ ಗೀಬ್ ಮಾಡಕ್ಕೆ ನೀನು ಕಡೆಗೆ ಅವೆಲ್ಲ ಅಲ್ಲಿವರೆಗೆ ಅದ್ರದ್ದು ಯಾವುದು ಸುದ್ದಿ ಇಲ್ಲ ಅನ್ಕೊಂಡು ಗೊತ್ತಿತ್ತಾ. ದಪ್ಪ ನಾನು ಹೇಳೋದು ಹಾಗೆ, ನೀವು ಲವ್ವಾರು ಮಾಡ್ಕಣಿ, ಎಂಥಾರು ಮಾಡ್ಕಣಿ, ಯಾರು ಗಂಡಸರ್ನಾರು ಮದುವೆನಿ, ಹುಡುಗನಾರು ಮದುವೆನಿ. ಆರೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕಣ್ಕ. ನಾಳೆ ಎಂತ ಹೆಚ್ಚು ಕಮ್ಮಿ ಆದರೂ ನಮ್ಮ ಜವಾಬ್ದಾರಿ ನಾವು ತಕೊಂಬಂಗಿರ್ಕ. ಅದು ಬಿಟ್ಕೊಂಡು ಓದೋದೆಲ್ಲ ಬಿಟ್ಟು ಬರೀ ಲವ್ ಗಿವ್ ಎಲ್ಲ ಮಾಡ್ಕೊಂಡೆಲ್ಲ ಇಪ್ಪಕ್ಕಾಗಪ್ಪ. ಎಕ್ಸಾಮ್ ಹತ್ತಿರ ಬಂತ, ಲೈಕ್ ಮಾಡಿ ಓದ್ಕಣಿಯ. ಇಬ್ರು ಎಂಥರ ಮಾಡ್ಕಣಿ. ನಾನಂತೂ ಲವ್ ಮೂಡಲ್ಲಿದ್ದೆ, ನನಗೀಗ ಬೇರೆ ಮೂಡೆಲ್ಲ ಹೇಳಿ ರಗಲಿ ಮಾಡಬೇಡಿ ನೀವು. ನನಗೀಗ ಬರೀ ಚಾಟ್ ಮಾಡ್ಕ, ನಿಮ್ಮ ಒಟ್ಟೆ ಮಾತಾಡೋದು ನಂಗೆ ತೋರಿಸುತ್ತಿಲ್ಲ ಈಗ. ಮತ್ತೆ ಮತ್ತೆ ಹೇಳ್ತಿದ್ದೆ, ಸ್ವಲ್ಪ ಮೊಬೈಲ್ ಕಮ್ಮಿ ಮಾಡು, ಓದ್ಕೊ ನೀನು. ನನ್ನ ಮೂಡೆಲ್ಲ ಹಾಳು ಮಾಡಿಬಿಡ್ತೀರಿ ನೀವು. ನಾನೀಗ ಹೋತೆ, ನಾನು ನಿಮ್ಮ ಮತ್ತೆ ಸಿಗ್ತಕ್ಕ. ನೀವೆಂತ ಲೈಬ್ರರಿಗೆ ಹೋಗ್ತೀರೋ ಏನೋ ಈಗ. ಎಂತ ಲೈಬ್ರರಿ ಬದಿಗೆ ಹೋಗ್ಬೇಡ. ಈ ಸಲ ಎಂತಾದರೂ ಮಾಡಿ ಒಳ್ಳೆ ಮಾರ್ಕ್ಸ್ ತೆಗೆದು ಒಂದು ನೆಕ್ಸ್ಟ್ PGಗೆ ಸೇರ್ಕಣ್ಕೆ ನಾನು. ಬೋರಿಂಗ್. ಆಯ್ತಾಯ್ತು, ನನ್ನ ಹುಡುಗ ಕಾಯ್ತಿರ್ತಾ, ನಾನು ಮೆಸೇಜ್ ಮಾಡ್ಕ, ನಾನು ಹೋಗ್ತೇಕ, ಮತ್ತೆ ಸಿಗ್ತೆ ನಿಮಗೆ. ಫ್ರೆಂಡ್ಸ್ ಇಷ್ಟು ಬೋರಿಂಗ್ ನಾನು ಅನ್ಕೊಂಡೇ ಇರಲಿಲ್ಲ. ಅವಳೆ ಅಂತೂ ಔಟ್ ಆಫ್ ರೇಂಜ್ ಇದ್ದಾಳೆ ನಮಗಷ್ಟೇ. ಎಲ್ಲಿಗೂ ಮುಟ್ಟುತ್ತಾ ಏನಾಯ್ತಲ್ಲಪ್ಪ. ನಮ್ಮಪ್ಪ ಅಂತೂ ಹೀಗೆಲ್ಲ ಮಾಡ್ರೆ ಏನಿಲ್ಲ, ಮೇಲಿನ ಕೆಳಗೋರಿಗೆ ಹೊಡಿತ್ರಷ್ಟೇ. ಯಾ ಆ ಗಂಡಸು ಬಹುಶಃ ಮ್ಯಾರಿಡೇನು ಅಂತ ನನಗೆ ಕಾಣಕ್ಕೆ ಪುಷೋದ್ರಕ್ಕೆ ಏನು ಅವನು ಅದಂತ ಹೇಳಲಿಲ್ಲ. ಆದರೆ ಅವ್ರು ಕಂಡ್ರೆ ಸ್ವಲ್ಪ ಏಜ್ ಆದಂಗೆ ಇದ್ರಲ್ದಾನ. ಇವಳಿಗೆ ಎಂತಕ್ಕೆ ಮರೀತಿ ಅದೆಲ್ಲ ಸುದ್ದಿ? ಇವಳಿಗೆ ಬ್ಯಾಡ ಆಯ್ತಿತ್ತು ಅವ್ರ ಸುದ್ದಿ ಎಲ್ಲ. ಹಂಗೆ ಬೇಕಂದ್ರೆ ಯಾರು ಹುಡುಗರು ಇರಲಿಲ್ಲ. ಹೋಯ್ ಆ ಗಂಡಸಿನ ಹಿಂದಿದ್ದಾಳಪ್ಪ. ಎಲ್ಲ ಹೊಟ್ಟೆ ಊರಿ ನನ್ನ ಕಂಡ್ರೆ ಎಂಥರ ಮಾತಾಡ್ಕೊಂಡ್ಲಿ. ನಾನು ಹೋತೆ. ಹೌದಾ, ಮ್ಯಾರಿಡ್ ಅಂತ ಹೇಳ್ತೀಯಾ? ಎಂತಕ್ಕೂ ಹಂಗೆಂಥರ ಇದ್ರೆ ವಿಚಾರಿಸ್ ಮರೈತಿ. ಪಾಪ ಅವಳ ಜೀವನವೇ ಹಾಳಾಗ್ತಿಲ್ಲ ಅಂದರೆ.